ಬಿಲ್ಲವ ಬ್ರಿಗೇಡ್ ಸುರತ್ಕಲ್ ಹಾಗೂ ಫ್ರೆಂಡ್ಸ್ ಸುರತ್ಕಲ್ ತುಳುನಾಡ ಬಿರುವೆರು ಇದರ ಸಹಯೋಗದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಟ್ರೋಫಿ ಕ್ರಿಕೆಟ್ ಪಂದ್ಯಾಟವು ಕಾಟಿಪಳ್ಳದ ಗಣೇಶಪುರದ ಹತ್ತಿರ ಮಹಾಗಣಪತಿ ದೇವಸ್ಥಾನದ ಸಮೀಪ ಇರುವ ಮುದ್ದಣ್ಣ ಗ್ರೌಂಡ್ನಲ್ಲಿ ಮೇ 1 ಮತ್ತು 2 ರಂದು ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ 2021ರ ಕ್ರಿಕೆಟ್ ಪಂದ್ಯಾಟದ ಲೋಗೋವನ್ನು ಸುರತ್ಕಲ್ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಲಾಂಚ್ ಮಾಡಲಾಯಿತು. ಈ ಸರಳ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸತ್ಯಜಿತ್ ಸುರತ್ಕಲ್, ಮಹಾಬಲ ಪೂಜಾರಿ, ಸತೀಶ್ ಮಂಚೂರ್, ಕಿಶನ್ ಅಮೀನ್, ಲೋಕೇಶ್ ಕೋಡಿಕೆರೆ, ವಿಶ್ವ ಕೋಡಿಕೆರೆ ಉಪಸ್ಥಿತರಿದ್ದು ಲೋಗೋವನ್ನು ಬಿಡುಗಡೆಗೊಳಿಸಿದರು. ಈ ಸಂದರ್ಭ ಸತ್ಯಜಿತ್ ಸುರತ್ಕಲ್ ಮಾತನಾಡಿ, ಈಗಾಗಲೇ ಈ ಸಂಘಟನೆಗಳು ಬಹಳಷ್ಟು ಸಮಾಜಪರ ಹಾಗೂ ಬಿಲ್ಲವ ಸಮುದಾಯದ ಬಡ ಮಕ್ಕಳ ಏಳಿಗೆಗಾಗಿ ಶ್ರಮಿಸಿವೆ. ಇದೀಗ ಮೊದಲ ಬಾರಿಗೆ ಈ ಎರಡು ಸಂಘಟನೆಗಳು ಒಟ್ಟುಗೂಡಿ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟವನ್ನು ನಿಯೋಜಿಸಿರುವುದು ಶ್ಲಾಘನೀಯ ಎಂದರು. ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಎರಡು ಸಂಸ್ಥೆಗಳು ಜಂಟಿ ಸಹಯೋಗದೊಂದಿಗೆ ಆಯೋಜನೆ ಮಾಡಿದೆ. ಈಗ ಮೊದಲಿಗೆ ಈ ಸಮಾರಂಭದಲ್ಲಿ ಈ ಟೂರ್ನಮೆಂಟಿನ ಲೋಗೋವನ್ನು ಲಾಂಚ್ ಮಾಡಬೇಕೆಂದು ಬಿಲ್ಲವ ಬ್ರಿಗೇಡ್ ಸುರತ್ಕಲ್ ಬೊಕ್ಕ ಫ್ರೆಂಡ್ಸ್ ಸುರತ್ಕಲ್ ತುಳುನಾಡ ಬಿರುವೇರು ನೆತ್ತ ಜಂಟಿ ಆಶ್ರಯ ನಡಪರಂಚಿನ ಬ್ರಹ್ಮಶ್ರೀ ನಾರಾಯಣಗುರು ಟ್ರೋಫಿ 2021 ಈ ಕ್ರಿಕೆಟ್ ಕ್ರೀಡಾಕೂಟ ಭಜನೆ ಸಮಾಜದ ಮಾತ ಬಂಧುಲು ಒಟ್ಟು ಸೇರಿದ ಪ್ರತಿಯೊಂದು ಆ ಒಂದು 25ನೇ ಮುಪ್ಪ ಸಂಘದ ಆಯ್ದ ಬ್ರಹ್ಮಶ್ರೀ ನಾರಾಯಣಗುರು ಸಂಘದ ತಂಡಗಳಿಗೆ ನಡು ಮಲ್ಪುರಂಚನೆ ಈ ಒಂದು ಕ್ರೀಡಾಕೂಟ ನಮ್ಮ ಇನಿ ನಮ್ಮ ಜವಡೇರು ಫ್ರೆಂಡ್ಸ್ ಸುರತ್ಕಲ್ ತುಳುನಾಡು ಬಿರುವೇರು ಬ್ರಹ್ಮಶ್ರೀ ನಾರಾಯಣಗುರು ಟ್ರೋಫಿನ ಆಯೋಜನೆ ಮಲ್ದೇರು ಎಲ್ಲಂಜಿ ಮೇ 2ನೇ ತಾರೀಕು ನಡಪುನಂಚಿನ ಬಿಲ್ಲವ ತುಳುನಾಡ ಬಿರುವೇರು ಫ್ರೆಂಡ್ಸ್ ಸುರತ್ಕಲ್ ಮಕ್ಕಳು ಮಲ್ಪನಂಚಿನ ಜವಡೇರು ಮಲ್ಪನಂಚಿನ ಬಿಲ್ಲವ ಬ್ರಿಗೇಡ್ ಮಲ್ಪನಂಚಿನ ಕ್ರಿಕೆಟ್ ಟೂರ್ನಮೆಂಟಿಗೆ ನಮ್ಮ ಸಮಾಜದ ಮಾತಾ ಸಂಘಲ ಐಟೆ ಪಾಲ್ಪಡೆಯುವುದು